ಇವತ್ತು ಯಾವ ಬಸ್ಸಲ್ಲಿ ಬಂದಿದ್ದೆ ನೀನು ಪಿಂಕಿ? ಇವತ್ತು ಮಾಮೂಲಿ ಬಸ್ ತಪ್ಪೋಯ್ತು, ಆದರೆ ಹಿಂದೆನೇ ಗಜಾನನ ಬಸ್ ಬಂತ, ಅದನ್ನು ಹತ್ಕೊ ಬಂದೆ ಮಾರೈತಿ. ಲೇಟ್ ಆಗ್ತೇನೋ ಅನ್ಕೊಂಡೆ, ಆದರೂ ಕರೆಕ್ಟ್ ಟೈಮಿಗೆ ರೀಚ್ ಆಯ್ತು ಕಾಲೇಜ್. ಇವತ್ತು ಫಸ್ಟ್ ಪೀರಿಯಡ್ ಇಂಗ್ಲೀಷ್ ಅಲ್ಲನಾ, ಆ ಟೀಚರ್ ಅಂತೂ ಯಬ್ಬ ಅದ್ಯಾರ ಚೈತನ್ಯ ಟೀಚರ್ ಎಷ್ಟು ಜೋರು ಮಾರೈತಿ. ಎಲ್ಲಿಂದ ಬಂದು ಸಾಟಿ ಆದ್ರೇನೋ ನಮಗೆ. ಮಾಸ್ಟ್ರ್ ಒಳ್ಳೆ ಇದ್ದಿದ್ರ, ಅವ್ರು ಒಳ್ಳೆ ನಮಗೆ ಕ್ಯಾಥರಿನ್ ಸ್ಟೋರಿ ಎಲ್ಲ ಒಳ್ಳೆ ಹೇಳಿಕೊಡ್ತಿದ್ರು. ಈ ಮೇಡಮೇ ಅಂತ ಕ್ಯಾಕಿ ಅಂತ ಕಿರ್ಚೋದು, ಯಪ್ಪ ದೇವರೇ ಕಿವಿಯೆಲ್ಲ ಒಟ್ಟಿ ಹೋಯ್ತು. ಅಲ್ಲ ಇವತ್ತು ಬಯಾಲಜಿ ಪೀರಿಯಡ್ ಅಲ್ಲ, ಹೆಂಗಿದಿತ್ತ ಒಂಥರ ಇಲ್ಲೇ ನಿಂಗೆ? ಹೌದಾ, ರೀಪ್ರೊಡಕ್ಷನ್ ಪಾಠ ಅಲ್ಲ ಇವತ್ತು. ನಂಗೆ ಅಂತ ಒಂಥರ ಆತಿತ್ತ. ನಾನಿವತ್ತು ಬೇರೆ ಮುಂದಿನ ಮೆಚ್ಚಲೆ ಕೂತ್ಕೊಂಡಿನ. ಹೌದಾ, ನಾನಿವ ಹಿಂದಿನ ಮೆಚ್ಚಲ್ಲಿ ಕೂತ್ಕೊಂಡಿದ್ದೆ. ಎಲ್ಲ ಹುಡ್ಕೊಂಡ್ಕಂಡೆ, ಎಲ್ಲ ಸುಮ್ಮನೆ ತಲೆ ಕೆಳಗೆ ಹಾಕೊಂಡು ಡೆಸ್ಕ್ ಮೇಲೆಲ್ಲ ಅಂತೆಲ್ಲ ಬರ್ದರ್ ಮಾಡ್ತಿದ್ರ. ಎಲ್ಲರಿಗೂ ಒಂಥರ ಆಯ್ತು, ಇವು ಎಂತಕ್ಕೆ ಮರಿತಿ ಅಂತ ಪಾಠ ಎಲ್ಲ ಇಡ್ತಾರೆ. ಯೋ ಅದಕ್ಕೆ ಸರ್ ಬೇರೆ ಅಲ್ಲ, ನಾ ಲೇಡೀಸ್ ಟೀಚರ್ ಇದ್ದಿದ್ರು ನನಗೆ ಅಂತಾರೆ ಅನಿಸ್ತಿರ್ಲಿಲ್ಲ. ಅವ್ರು ಸರ್ ಹೆಂಗೆ ಪಾಠ ಮಾಡ್ತಾರೇನೋ ಮರೈತಿ. ಅವ್ರು ಎಲ್ಲರನ್ನ ಕಂಡು ಪಾಠ ಮಾಡ್ಕಲ್ಲ. ಪಾಠ ನೀವೇ ಓದ್ಕೊಂಡು ಡೌಟ್ ಇದ್ರೆ ಕೇಳಿ ಅಂತ ಹೇಳಿ ಸಾಕಿದಿತ್ತು. ಅದನ್ನೇನು ಮಾಡೋದು ಬೇಡ ಇದ್ದಿತ್ತೇನೋ, ಹಂಗೊಂದು ಐಡಿಯಾ ಮಾಡ್ಲಿಕ್ಕಿದ್ದಿತ್ತು ಅವ್ರು. ಅವರಿಗೆಲ್ಲ ಎಂತ ಅನ್ಸೋದಿಲ್ಲ, ನಮಗಿಲ್ಲಿ ಹುಡುಗರೆಲ್ಲ ಇರ್ತಾರಲ್ಲ ಪಾಠ ಮಾಡೋಷ್ಟೊತ್ತಿಗೆ, ಹಂಗೆ ಒಂಥರ ಹಾಪದಷ್ಟೇ. ಅಲ್ಲ ನೀನು ನಮ್ಮದು ಕ್ಲೋಸ್ ಫ್ರೆಂಡಲ್ಲಿ ಇನ್ನೊಬ್ಬಳು ಇದ್ದಾಳಲ್ಲ, ಅವಳು ಅನ್ಕಂಡ್ಯಾ ಪ್ರೀತಿನ? ಹೆಸರು ಹೇಳ್ಬೇಡ, ನಂಗೆ ಸಿಟ್ಟು ಬರ್ತತ್ತು. ಎಂಥ ಡೌಟ್ ಮೇಲೆ ಡೌಟ್ ಅದು ಎಷ್ಟು ಕ್ವಶನ್ ಕೇಳ್ದ. ಗಂಡು ಮಕ್ಳು ಎಷ್ಟು ಕ್ವಶನ್ ಕೇಳಲಿಲ್ಲ ಮರೈತಿ. ಅವಳಿಗೆ ಬೇರೆ ಸಬ್ಜೆಕ್ಟಲ್ಲೆಲ್ಲ ಡೌಟ್ ಇರೋದಿಲ್ಲ ಕಾಣ, ಈ ಸಬ್ಜೆಕ್ಟ್ ಬಂದಿರೋದು ಈ ಪಾಠದಲ್ಲಂತೂ ಡೌಟ್ ಅಂದರೆ ಎಂಥ ಡೌಟ್ ಮರೈತಿ, ಅಷ್ಟಪ್ಪ ಡೌಟ್ ಆದ ಅವಳಿಗೆ. ಅಯ್ಯೋ ನಮಗೆಲ್ಲ ಅದದ್ದು ಮುಖ ಕಾಮಿಕೆ ಬೇಡ ಮಾಸ್ಟ್ರದ್ದು, ಅವಳಿಗೆ ಎಂತೆಲ್ಲ ಡೌಟ್ ಶುರು ಅದು ಕಣ. ದಡ್ದ ಅವಳೊಟ್ಟಿಗೆ ನಂಗಿನ ಮೇಲಿಂದ ಫ್ರೆಂಡ್ಶಿಪ್ಪೇ ಬೇಡ, ನಾ ಕಮ್ಮಿ ಮಾಡ್ತೆ ಅವಳ ಮೇಲೆ. ಅವಳೊಟ್ಟಿಗೆ ಫ್ರೆಂಡ್ಶಿಪ್ ಮಾಡೋಕೆ ಕಷ್ಟ ಇದ್ದಿತ್ತಾ. ಸುಮ್ಮನೆ ನಮ್ಮೊಟ್ಟಿಗೆ ಇದ್ದಾಳ, ಒಂದೇ ಬಸ್ಸಲ್ಲಿ ಬತ್ತು ಒಂದೇ ಊರಲ್ಲ ಅನ್ಕೊಂಡೆ ನಾನು ಸುಮ್ಮನಿದ್ದಿದ್ದೆ ಅಷ್ಟೇ. ನಂಗೆ ಅವಳು ತುಂಬ ಇಷ್ಟ ಅಂತ ಅನ್ಸೋದಿಲ್ಲ, ಅವಳು ಕಂಡಪಟ್ಟೆ ಬೋಲ್ಡ್ ಮರೈತಿ. ಇರಲಿ, ನಿಂಗೆ ರಿಪ್ರೊಡಕ್ಷನ್ ಪಾಠ ಪೂರ ಅರ್ಥ ಆಯ್ತೇನಾ? ನಂಗೆ ಅಷ್ಟೊಂದೇನು ಅರ್ಥ ಇರಲಿಲ್ಲ, ನಾವು ಅದೇ ಮುಂದಿನ ಬೆಂಚಲ್ಲಿ ಕೂತಿದ್ದಿದ್ನ. ನನಗೆ ಒಂಥರ ಅನಿಸ್ತಾ ಇದ್ದಿತ್ತು. ಅವ್ರ ಮನೆಗೆ ಹೋಗಿ ಎಲ್ಲ ಓದ್ಕೊಂಡ್ಸತಿ ಡೀಟೇಲಾಗಿ, ಒಂಥರ ಕ್ಯೂರಿಯಾಸಿಟಿ ಇತ್ತಲ್ಲ. ಓಕೆ, ಹೆಂಗೆ ಕೇಳೇನೋ ಪಾಠ ಹೋದ ವರ್ಷ. ಅವನೇ ಇಂಟ್ರೆಸ್ಟಲ್ಲಿ ಕೇಳಿರ್ತ ಎಲ್ಲ, ಅವನೇ ಫುಲ್ ಕ್ಯೂರಿಯಾಸಿಟಿ ಹೆಂಗಿಂತೆಲ್ಲ ಅಂದ್ರೆ. ನಾನು ಹುಡುಗ ಸಮಯ ಇಲ್ಲ ಅನ್ಕ ಹೇಳುದ ನೀನು. ಹಂಗಾರೆ ಬೇಕಾದ್ರೆ ಹೋಗಿ ಕೇಳ, ನಂಗೆ ಅರ್ಥ ಇಲ್ಲ ಅನ್ಕಣ. ಅವ ಪೂರಿ ಎಕ್ಸ್ಪ್ಲೇನ್ ಮಾಡಿದಿರ್ ಕಣ್, ನಾ ಹೆಸರು ಬದಲಾಯಿಸ್ಕಂತೆ. ಹೋಗ ಅವನ ಹತ್ರ ಅದನ್ನೆಲ್ಲ ಯಾರ್ಕೆಂತ್ರ ಹಳತ್ತು ಲೆಕ್ಚರ್ನ ಹಾಕಿರ ಆಗ್ತಿದ್ದಿತ್ತು ಅದಕ್ಕೆ. ಅದೇ ಇವ್ರು ಹುಡುಗ ಅಷ್ಟೇ ಅಲ್ದನ ಒಂಥರ ಅನ್ಸೋದು. ಅದೇ ಪ್ರೀತಿ ಕಣ, ಯಾವ ಹುಡುಗರದ್ದೆಲ್ಲ ಕೇಳ್ರೆ ಯಾವ ನನಗೆ ಅಂತ ಲವ್ ಇಲ್ಲ, ನಿಮ್ಮ ಕಣಂಗೆಲ್ಲ ಅಲ್ಲ, ಹಂಗೆ ಹಿಂಗೆ ಅಂದ. ಇವಳಿಗೆ ಹುಡುಗ್ರ ಮೇಲೆ ಎಂತಕ್ಕೆ ಲವ್ ಅತ್ತ ಅಲ್ಲ. ಅವ್ಳು ಬಯಾಲಜಿ ಲೆಕ್ಚರ್ನ ಕಾಂತ್ಕೊಂಡಿದ್ದೆ ಅವಳ. ಹೌದಾ, ನಾನು ಇದನ್ನೆಲ್ಲ ಅಬ್ಸರ್ವ್ ಮಾಡಲಿಲ್ಲ. ಓ ಹೌದಾ, ಅದಕ್ಕೆ ನಮ್ಮ ಮಧ್ಯಾಹ್ನದೆಲ್ಲ ಟಿಫನ್ ಎಲ್ಲ ತಿನ್ನಪ್ಪ ಅಂತ ಹೇಳ್ಕಣ. ಇಲ್ಲ, ನಾನು ಹೋಟ್ಲಿಗೆ ಹೋಯ್ಕನ್ಕ ಹೋಗ್ಬೋದು. ಅವ್ರು ಹೋಗೋಷ್ಟೊತ್ತಿಗೆ 2-3 ಸಲ ಅವಳು ಕೂಡ ಸ್ಕೂಟಿ ತೆಗ್ದಿದ್ದಾವೆ ಕಣ. ನಾನು ಅಬ್ಸರ್ವ್ ಮಾಡ್ತಾನೇ ಇದ್ದೆ ಅಕ್ಕ. ಅವಳು ನಮ್ಗೆ ಏಗಳಿಂದ ಕ್ಲೋಸ್ ಆಗಿದ್ದಾಳು. ನಾನು ಆಗಳಿಂದ ಅವಳನ್ನ ಸಮ ಪರೀಕ್ಷೆ ಮಾಡಿದೆ. ಇದರಿಂದ ನಮ್ಗೆ ಅವಳು ಸಾವಸವೇ ಬೇಡ್ದ. ಹಂಗಾರೆ ಸುಮ್ಮನೆ ಅಂತಿಕೆ ತಲೆ ಬಿಸಿ, ನಮ್ಗಂತೆಲ್ಲ ಬೇಡ. ನಾವಿಬ್ಬರು ಅಂತ ಒಟ್ಟಿಗಿಪ್ಪ ಅವ್ರು ಹಂಗೆ ಅನ್ಕೊಂಡು ಅವಳು ಮುಸುಡಿಯೇ ಕಾಣ್ತಿಲ್ಲ. ಅವರೆಲ್ಲರನ್ನೂ ಒಂದೇ ಥರ ಟ್ರೀಟ್ ಮಾಡ್ತಾರಲ್ದ. ಹೌದಾ, ಅವ್ರದ್ದೆಲ್ಲ ಎಂಥದಿಲ್ಲ. ಇವಳೇ ಮತ್ತು ಇನ್ನೊಂದು ಗೊತ್ತಿತ್ತ ನಿಮಗೆ, ಅವರು ಪಾಠ ಮಾಡೋಕ್ಕೆ ಇದು ಮಾಡ್ಕೇಳ್ತಾನ, ಸ್ಕಿಪ್ ಮಾಡ್ಕತ್ತಾನ ಪಾಠ ಎಲ್ಲ. ನಮ್ಗೊಂಥರ ಅರ್ಥ ಅನ್ಕೊಂಡು ಅವ್ರು ಇವಾಗ ಅದನ್ನೆಲ್ಲ ಮೆಚ್ಯೂರಿಟಿ ಇರುತ್ತಲ್ಲ ಅವರಿಗೆ. ನಮಗೆಲ್ಲ ಹೊಸ್ತಮ್ಮಂಗೆ ಹತ್ತಲ್ದ ಅದನ್ನೆಲ್ಲ ಕೇಂದ್ರ ಅವ್ರು ಪ್ರತಿ ವರ್ಷ ಪಾಠ ಮಾಡ್ಕೆಲ್ಲ. ಹೌದು, ನಾನಾರು ಅದ್ರ ಹಿಂದಿನ 2 ಲೆಸನ್ ಇಪ್ಪಷ್ಟೊತ್ತಿಗೆ ಯೋಚನೆ ಮಾಡ್ತಿದ್ದಿನ, ಈ ಪಾಠ ಬಂದಾಗ ಹೆಂಗೆ ಫೇಸ್ ಮಾಡೋದೇನೋ ಅಂತ ಅನ್ಕೊಂತಿದ್ದೆ. ಅಂತೂ ಮುಗ್ದು ಹೋಯ್ತಲ್ಲ ಬಿಡು, ತಲೆ ಬಿಸಿ ಇಲ್ಲ ಇವತ್ತಿಂದ. ಅದನ್ನ ಒಂಚೂರು ಓದ್ಕೊಂಡ್ರೆ ಸರಿ. ಬೆಲ್ಲ ಆಯ್ತು, ಬಾ ನೆಕ್ಸ್ಟ್ ಪೀರಿಯಡ್ ಸ್ಟಾರ್ಟ್ ಆಯ್ತು. ಹೋಪ ನಡಿ ಹೋಪ. ಓಯ್, ನಿಮಗೂ ಎಲ್ಲ ಕಾಲೇಜಿಗೆ ಫಸ್ಟೊತ್ತಿಗೆ ರಿಪ್ರೊಡಕ್ಷನ್ ಪಾಠ ಬಂದಾಗ ಹಿಂಗೆ ಒಂಥರ ಮುಜುಗರ ಆಯಿತಾ? ಆದಿದ್ರೆ ಕಮೆಂಟಲ್ಲಿ ಹೇಳಿ ಮರೀದೆ ಅಕ್ಕ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದಿದ್ರೆ ದಯವಿಟ್ಟು ಲೈಕ್ ಮಾಡೀನಿ, ಶೇರ್ ಮಾಡೀನಿ. ಮತ್ತು ಹೊಸದಾಗಿ ಕಾಣ್ತಿದ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕ್ಕ. ಕಮೆಂಟ್ ಮಾಡೋಕ್ಕೆ ನೀವು ಮರೋಕ್ಕಾಗ ಕಮೆಂಟ್ ಮಾಡೋಕ್ಕೆ. ಬಾಯ್ ಬಾಯ್.